ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಸತೀಶ್ ಕುಮಾರ್ ಅಂತ. ಸಿಂಪಲ್ ಲೈಫ್ ಇಸ್ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತನ ಕೊಡ್ತಾ ಇದ್ದೀನಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಟಾಪಿಕ್ ಅಂತಂದರೆ, ಒಂದೇ ಗೋತ್ರದಲ್ಲಿ ಏಕೆ ಮದುವೆ ಮಾಡಬಾರ್ದು. ನಿಮಗೇನೋ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ. ಬನ್ನಿ ನೋಡೋಣ. ಮದುವೆ ಮಾಡುವಾಗ ಜಾತಕ ನೋಡುವ ಸಮಯದಲ್ಲಿ ಮೊದಲಿಗೆ ನೋಡುವುದು ಗಂಡು ಹೆಣ್ಣಿನ ಗೋತ್ರವನ್ನು. ಇಬ್ಬರು ಒಂದೇ ಗೋತ್ರದವರಾಗಿದ್ದರೆ ಆ ಜಾತಕ ತಕ್ಷಣ ರಿಜೆಕ್ಟ್ ಆಗುತ್ತದೆ. ಬೇರೆ ಬೇರೆ ಗೋತ್ರದವರಾಗಿದ್ದರೆ ಮಾತ್ರ ಮುಂದಿನ ಗಣ ಕೂಟ ಇತ್ಯಾದಿ ಹೊಂದಾಣಿಕೆಗಳನ್ನು ನೋಡಲಾಗುತ್ತದೆ. ಸಾಮಾನ್ಯವಾಗಿ ಒಂದೇ ಗೋತ್ರದವರಿಗೆ ಮದುವೆ ಮಾಡುವುದಿಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ನಿಷೇಧವಿದೆ. ಇದರ ಹಿಂದಿರುವುದು ಜೆನೆಟಿಕ್ಸ್, ಅಂದರೆ ವಂಶವಾಹಿನಿ ವಿಜ್ಞಾನ ಎಂದರ್ಥ. ಮನುಷ್ಯರಲ್ಲಿ 23 ಜೊತೆ ಕ್ರೋಮೋಸೋಮ್ಗಳಿರುತ್ತದೆ. ಇದರಲ್ಲಿ ಒಂದು ಜೊತೆ ತಂದೆಯಿಂದ, ಮತ್ತೊಂದು ಜೊತೆ ತಾಯಿಯಿಂದ ಬಂದಿರುತ್ತದೆ. ಇವುಗಳಲ್ಲಿ ಒಂದು ಜೊತೆ ಸೆಕ್ಸ್ ಕ್ರೋಮೋಸೋಮ್ಗಳು ಇರುತ್ತದೆ. ಅವು ಶಿಶುವಿನ ಲಿಂಗವನ್ನು ನಿರ್ಧರಿಸುತ್ತದೆ. ತಂದೆಯಿಂದ ವೈ ಮತ್ತು ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ಗಳು ಸೇರಿ ಶಿಶುವಿನ ಲಿಂಗವನ್ನು ನಿರ್ಧರಿಸುತ್ತದೆ. ತಂದೆಯಿಂದ ವೈ ಕ್ರೋಮೋಸೋಮ್ಗಳು ಗಂಡು ಮಗುವಿಗೆ ಮಾತ್ರ ಹರಿದು ಬರುತ್ತದೆ, ಮಗುವಿಗೆ ಬರುವುದಿಲ್ಲ. ನಾನು ಅಂಗೀರಸ ಗೋತ್ರದವನು, ಅಂದರೆ ಅಂಗೀರಸ ಮಹರ್ಷಿಯಲ್ಲಿದ್ದ ವೈ ಕ್ರೋಮೋಸೋಮ್ಗಳು ನನ್ನವರೆಗೆ ಹರಿದು ಬಂದಿದೆ ಎಂದರ್ಥ. ಗೋತ್ರದವರು ಮದುವೆ ಆಗಬಾರದು ಎನ್ನುವುದಕ್ಕೆ ವೈಜ್ಞಾನಿಕ ಕಾರಣವೂ ಕೂಡ ಇದೆ. ನಮ್ಮ ಎಲ್ಲ 22 ಕ್ರೋಮೋಸೋಮುಗಳಿಗೆ ಜೊತೆ ಇವೆ. ಕ್ರಿಯಾಣು ಅಂಡಾಣು ರೂಪುಗೊಳ್ಳುವಾಗ ಈ ಕ್ರೋಮೋಸೋಮುಗಳಲ್ಲಿ ಏನಾದರೂ ಏರುಪೇರಾದರೆ ಅದನ್ನು ಜೊತೆಯಲ್ಲಿರುವ ಕ್ರೋಮೋಸೋಮ್ ಸರಿದೂಗಿಸುತ್ತದೆ. ವೈ ಕ್ರೋಮೋಸೋಮಿನಲ್ಲಿ ಈ ಅನುಕೂಲತೆ ಇಲ್ಲ. ವೈ ಕ್ರೋಮೋಸೋಮುಗಳ ಮೇಲಿರುವ 5 ಜೀನುಗಳು ತಾಯಿಯ ಕಡೆಯಿಂದ ಬಂದಿದ್ದು ಉಳಿದ 95% ತಂದೆಯ ಕಡೆಯಿಂದ ಬಂದಿರುತ್ತದೆ. ಹಾಗಾಗಿ ಮತ್ತೆ ಅಂಗೀರಸ ಗೋತ್ರಕ್ಕೆ ಸೇರಿದ ತಾಯಿಯ ಕ್ರೋಮೋಸೋಮ್ಗಳು ಗರ್ಭ ಕಟ್ಟಲಾರಂಭಿಸಿದರೆ ಈ 5% ಕ್ರೋಮೋಸೋಮುಗಳ ಗುಣಮಟ್ಟ ನಶಿಸಲಾರಂಭಿಸುತ್ತದೆ. ಆನುವಂಶಿಕ ರೋಗಗಳು ಹೆಚ್ಚು ಬರುತ್ತದೆ. ಹಾಗಾಗಿ ಅಂಗೀರಸ ಗೋತ್ರಕ್ಕೆ ಸೇರಿದ ಹೆಣ್ಣಿನ ಜೊತೆಗೆ ಸಂತಾನವರ್ಧನೆಯನ್ನು ನಡೆಸುವುದರಿಂದ ವೈ ಕ್ರೋಮೋಸೋಮ್ ವಿನಾಶವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಆದ್ದರಿಂದಲೇ ಏಕಗೋತ್ರದವರು ಮದುವೆ ಆಗಬಾರದು ಎನ್ನುವುದು. ಐ ಥಿಂಕ್ ನಿಮಗೆ ಈ ವಿಡಿಯೋದಲ್ಲಿ ಒಂದೇ ಗೋತ್ರದವರು ಏಕೆ ಮದುವೆ ಆಗಬಾರದು ಅನ್ನೋ ಒಂದು ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಅಪ್ಕಮಿಂಗ್ ವಿಡಿಯೋಸ್ಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬೈ ಬಾಯ್.